ಸ್ವಾಮಿ ಸತ್ಯ ಮಂತ್ರ ದೇವತೆಗಳು ಬಂದು ಹಾಯ್ ವೆಲ್ಕಮ್. ಕಾಫಿ ಆಯಿತಾ ನಿಮ್ಮದು? ಚಾನಲ್ ಇದೆಯಾ ನಿಮ್ಮದು? ಉಂಡಿಯೇ ಚಾನಲ್? ಓಕೆ ಓಕೆ. ಚಾಪರಿಯಾರೇ? ಸ್ವಾಮಿ ಅವರೇ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದೆ, ಮತ್ತೆ ನೋಡಿ ಆಯ್ತಾ ಪುರ್ಸೊತ್ತಿದ್ರೆ. ಮಂತ್ರ ದೇವತನ ಕಥೆ ಎಲ್ಲ ಉಂಟು ಅದರಲ್ಲಿ, ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ನಿಮ್ಮದು ಚಾನಲ್ ಉಂಟಲ್ಲ, ಒಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ. ಓಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ. ಕಾಫಿ ಆಯಿತಾ? ಎಂತ ತಿಂಡಿ ಎಂತ? ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನೀರು ದೋಸೆ ಇರೇಗುದ ಅದು ಎಂಕ್ಲ ನೀರು ದೋಸೆ ಎಂಗೆ ನೀರು ದೋಸೆ ಎತ್ತಿನ ಚಪಾತಿ ದಾನಿ ನೀರಿನ ಮೂಡು ಹಾಕೊಂಡು ದಾಲಿಜ್ಜಿ ಅಂಚೆ ದಾಲಿಜ್ಜಿ ನೀರು ಓಲುಪುರು ಕುಡ್ಲಾಡು ಪಂಡ್ರೆ ಬಲ್ಲಿ ಆತೇವು ಕೇಂದ್ರ ಬಲ್ಲಿ ಆತ. MNC ಅವರು ಬಂದರು. ಹಾಯ್ MNC ಅವರು, ವೆಲ್ಕಮ್. MNC ಅವರೇ, ಕಾಫಿ ಆಯಿತಾ ನಿಮ್ಮದು? ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. MNC ಅವರೇ, ಚಾನಲ್ ಇದೆಯಾ ನಿಮ್ಮದು? MNC ಬ್ರೋ ಸಿಸ್ ಅಂತ ಗೊತ್ತಿಲ್ಲ, ಆದರೆ ಚಾನಲ್ ಇದೆಯಾ? ತಿಂಡಿ ಆಯಿತು, ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಉಂಡು ಅಂತೇಳಿ. MNC ಚಾನಲ್ ಉಂಟಾ? ನೋಡಿದ್ದೀರಾ? ಚಾನಲ್ ಇದೆಯಾ? ಚೈತ್ರ ಅವರು ಬಂದರು. ಹಾಯ್ ಚೈತ್ರ, ವೆಲ್ಕಮ್. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಚಾನಲ್ ಉಂಡೇರ್ನಾ? ಚಾನಲ್ ಅದೇ ವಿಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ. ಹೌದಾ? ಓಕೆ ಓಕೆ. ನೀವು ನೋಡಿ, ಇಲ್ಲಿ ಯಾರಿಗಾದರೂ ಕನೆಕ್ಟ್ ಆಗೋದಾದರೆ ಹಾಗೆ ಆಯಿತಾ. MNC ಅವರೇ, ಗಿಫ್ಟ್ ಕೊಡಿ ಅವರಿಗೆ. ಚಾಂಡಿ ಅಕ್ಕ ಪನದುಲ್ಲೇರು ರಜೆನೇ ನಿ ಚೈತ್ರ. ನೋಡಿ, ಇಲ್ಲಿ ಸ್ವಾಮಿ ಸತ್ಯದೇವತೆ ಇದ್ದಾರೆ, ಅವರಿಗೊಂದು ಗಿಫ್ಟ್ ಕೊಡಿ ಆಯಿತಾ. ಚೈತ್ರ ಚಾನಲ್ ಉಂಡೆ ಇಜ್ಜಿ ಅಕ್ಕ. ಓಕೆ ಓಕೆ. ಚೈತ್ರ ಪಕ್ಕ ತಿಂಡಿದಾದೆ ಪನ್ನಿಯಾರ ತಿಂಡಿದಾದೆ ಇಜ್ಜಿ ಅಕ್ಕ. ಚೀನಿ ಪಂಡ
ಕಮೆಂಟ್ ಮಲ್ಪಲೆ ಬೊಕ್ಕ ವಿಶೇಷ ವಿಶೇಷ ಪೂರ ನಿಕಲ್ನೆ ಪನೋಡು ದಾದಾಳ್ನ ವಿಶೇಷ ಇತ್ತಿನ ಪಲ್ನೆ ಆಯ್ತ ವಿಷಯ ಓವಾಳ್ನ ವಿಷಯ ಬಗ್ಗೆ ಪಾತೆರ್ ಇತ್ತಿನ ಪಾತೆರ್ಲೆ ಅಪ್ಪ ನಮಕ್ ಕೊಂತೆ ಟೈಮ್ ಪಾಸ್ ಆಪು ನೊಚ್ಚಿ ಅಕ್ಕ ನೊಚ್ಚಿ ನೊಚ್ಚಿ ಶೋಕ ಆಪಡತೆ ಒಬ್ಬ ಎಂಗುಲು ಎತ್ತ ನೊಚ್ಚಿ ಮಲ್ಪಂದೆ ಜೋಕುಲು ದಾಲ ತಿನ್ಪುಜಿರತೆ ನೊಚ್ಚಿ ಲಾಯಕ್ ಆಪಡತೆ ಮಸ್ತ್ ತಾರ ಇಪ್ಪರ ಮಸ್ತ್ ಪಡೋಡು ಶೋಕ ಆಪುಂಡು ಅಕ್ಕ ಸೂಪರ್ ಆಪುಂಡು ಅಕ್ಕ ಎನ್ನ ಜೋಕ್ಲೆ ಗೊರ ಒಂತೆ ಮಲ್ಪೊಡು ಜೋಕ್ಲೆ ಗೊರ ಕೊರೊಡು ಅಂತೆ ತಿನ್ಪೆರ ತೂಡು ಇದ ಮುಟ್ಟ ಏನು ಮಲ್ತು ಕೊರ್ತೀನಿ ಜೋಕ್ಲೆಗ್ ತಾರಾಯಿ ಮಸ್ತ್ ಪಡೋಡು ಶೋಕ ಅಪ್ಪೆ ಮಂತ್ರ ಜಾಮದೆ ಧರ್ಮ ದೇವತೆ ಕಲುವ ಕಪಟಗ್ ಮಾಯದ ಪಗರಿಯೇ ಓ ಅಂದೆ ಅಕ್ಕ ಅಂದಿಯೇ ഞാനിതും എന്നൊക്കെ എൻ്റെ ജോലി ഒച്ചിപ്പടത് അതല്ലേ ಗೊತ್ತುಪ್ಪಂದು ದುಪ್ಪು ಎಂಗ್ಲಿ ಕಾಣ ಅಮ್ಮ ಮಲ್ತು ಕೊರದಿತ್ತೇರು ಒಚ್ಚಿ ಹೇಮಂತ್ ಮತ್ತೆ ಹಾಯ್ ಹೇಮಂತ್ ವೆಲ್ಕಮ್ ಮಂಗಗೆ ಹಾಯ್ ಮಂಗ ಏರಿ ಹೇಮಂತ್ ಇರ ಮಂಡೆ ಹೇಮಂತ್ ಬಕ್ಕ ಬೇಲಿರ ಜನ ನೈಸ್ ವಾಯ್ಸ್ ಅಕ್ಕ ಥ್ಯಾಂಕ್ ಯು ಚೈತ್ರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಮಂತ್ ತೆಲಿಪುನ್ ದಾಯ್ ತೆಲಿಪುನ್ ಮಂಗ ದಾಯ್ ತೆಲಿಪುನಿಯೇ ಗಿರಿಜಾ ಅವ್ರು ಬಂದರೆ ಹಾಯ್ ದುರ್ಗಾ ಸಿಸ್ ಹೌ ಆರ್ ಯು ಐ ಆಮ್ ಫೈನ್ ಗಿರಿಜಾ ಸಿಸ್ ನೋಡಿ ಈಗ ಇದ್ದೀನಿ ನಾನು ನೀವು ಹೇಗಿದ್ದೀರಾ ಗಿರಿಜಾ ಸಿಸ್ ಇಜ್ಜಿ ಉಂಡು ಮನದುಲ್ಲೇನು ಚಾಣ ಬಕ್ಕಳದೆ ಹೇಮಂತು ಕೋಡೆ ಇರ್ನೊಳದೆ ಫೇಕ್ ಐಡಿ ಬೈದೀನಿ ಹೇಮಂತು ಬತ್ತದ ಪನ್ಪಿನೆಂಡ ಬೇಲೆಜ್ಜಿ ಎಂಕ್ ಬೇಲೆ ಪೋತುನೆನ್ನ ಪೂರ ಪನ್ಪಿನಿ ಅಪ್ಪಗೆ ಎಂಕ್ಲ ಶಾಂತ ಸಿಸ್ಲ ಗೊತ್ತಾಂಡು ಒಂದು ಹೇಮಂತನ ಫೇಕ್ ಐಡಿ ಬಕ್ಕ ಇಟ್ಟು ನೀಲಿ ಎತ್ತಜ್ಜಿ ಗೊತ್ತಾಂಡೆ ಎಷ್ಟು ದಿನ ಆಯಿತು ಸಿಸ್ ಹೌದು ಈ ಟೈಮಿಗೆ ಭಾರಿ ಕಡಿಮೆ ಗಿರಿಜಾ ಸಿಸ್ ಬರೋದು ನಾನು ಈಗೀಗ ನಿನ್ನೆ ಬರಲಿಲ್ಲ ಮೊನ್ನೆ ಒಂದು 2 ಗಂಟೆಗೆ ಏನೋ ಬಂದಿದ್ದೇನೆ ನಿಮ್ಮ ಟೈಮ್ಗೆ ಅಲ್ಲಿಗೆ ಬಂದದ್ದು ನಾನು ಲೈವಿಗೆ ಬ್ಲಾಕ್ ಮಲ್ಪುಲಿ ಅವು ಬಕ್ಕ ಪೋತುಣಿಯೇ ಅವು ಪೋತುಣಿ ಅನ್ಪ ಎಣ್ಣ ಪಾತೆರಿದು ಒಂಜಿ ಪಾತೆರಿ ನಾನು ಪೋತು ನಾವು ನಿಮ್ಮನ್ನು ನೋಡ್ಬಹುದು ಹೌದಲ್ಲ ನೀವು ಕೂಡ ಫೇಸ್ ಲೈವ್ ಮಾಡಿ ನಿಮ್ಮನ್ನು ಕೂಡ ನಾವು ನೋಡ್ತೇವೆ ಗಿರಿಜಾ ಸಿಸ್ ಟೈಮ್ ಇಲ್ಲ ಸಿಸ್ ಈಗ ಒಟ್ರಾಸಿ ಬರುದು ನಾನು ಲೈವಿಗೆ ಹೌದು ಸಿಸ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್ ಕಾಫಿ ಆಯ್ತಾ ಎಂತ ತಿಂಡಿ ದಾದ ತಿಂಡಿ ಎಂಕ ಏಮಂತೀರ್ ಬರ್ಚಿ ಅಂತ ತಿಂದ್ರೆ ಪನ್ಪುಜಿರೆಗು ನೀವು ಸಾಂಗ್ ಕೇಳಿದ್ದು ಸುಮಾರು ದಿವಸ ಆಯಿತು ಹೌದಾ ಅಯ್ಯೋ ದೇವ ದಾದ ತಿಂಡಿತ್ತು ಏಮಂತ ಎಂಕ ದೋಸೆ ನೀರು ದೋಸೆ ದಾದಾವು ಚಪಾತಿ ನೀರು ದೋಸೆ ಅವೇ ಎಂಕ ತಿಂಡಿ ಇಡ್ಲಿ ಸಿಸ್ ನಿಮ್ಗೆ ಇಡ್ಲಿಯಾ ಓಕೆ ಇಡ್ಲಿ ಚಟ್ನಿ ಇಡ್ಲಿ ಸಾಂಬಾರ್ ಅವ್ವ ಬಕ ಅವೇ ಬಕ ಓಮ್ ಮಲ್ಪನೆ ನಾನು ಜೋಕ್ಲಿಗೆ ಕಸ್ಟರ್ಡ್ ಮಲ್ದೆ ಕಸ್ಟರ್ಡ್ ಫ್ರೂಟ್ದ ಮಲ್ದೆ ನಿಮ್ಮದು ಟಿಫಿನ್ ಆಯಿತಾ ಆಗಿದೆ ಸಿಸ್ ನನಗೆ ದೋಸೆ ಮತ್ತು ಚಪಾತಿ ಕೂಡ ಉಂಟು ಮಕ್ಕಳಿಗೆ ಮಾಡಿದೆ ಅಲ್ಲ ನಾನು ದೋಸೆ ತಿಂದೆ ಸಾಂಬಾರು ಅಂತ ಹೇಳ್ತಾ ಇದ್ದಾರೆ ಚೆಂದ ಆಗ್ತದೆ ಇಡ್ಲಿ ಸಾಂಬಾರ್ ತಿನ್ನಲಿಕ್ಕೆ ನಾನು ಎಲ್ಲಿಗಾದ್ರೂ ಹೋಟೆಲಿಗೆ ಹೋದರೆ ಫಸ್ಟಿಗೆ ಉಂಟಲ್ಲ ನಾನು ಇಡ್ಲಿ ಸಾಂಬಾರೇ ಕೇಳೋದು ಹೋಟೆಲಲ್ಲಿ ಹೋಗಿ ಅದಕ್ಕೆ ನನಗೆ ಇವರೆಲ್ಲ ಬೈಯೋದು ನೀನು ಮನೆಯಲ್ಲಿ ತಿನ್ನೋದಿಲ್ವ ಇಡ್ಲಿ ಸಾಂಬಾರು ಹೋಟೆಲ್ದೆ ಅಂತ ತಿನ್ನೋದು ಮಸಾಲೆ ದೋಸೆ ಅದೆಲ್ಲ ತಗೊಳ್ಳಿಕ್ಕೆ ಆಗೋದಿಲ್ವ ಅಂತ ಕೇಳ್ತಾರೆ ಎಂಕೀರು ಮೆಸೇಜ್ ಮನ್ಪುಜಾರು ವಾಟ್ಸಪ್ ಎರೇಗ್ಲ ಮಲ್ಪೆರೆಜ್ಜಿ ಬೈಟಿದ ರೂಲ್ಸ್ ಉಂಟವು ವಾಟ್ಸಪ್ದ ನಂಬರ್ ಪುರ ಕೊರ್ರೆಜ್ಜಿ ವಾಟ್ಸಪ್ದ ಮೆಸೇಜ್ ಮಲ್ಪೆರೆಜ್ಜಿ ಅಂಚಪುರ ಉಂಡು ಹೇಮಂತ್ ಅದು ನಿನಗೆ ಗೊತ್ತಿಲ್ಲ ಹೇಮಂತ್ ಅದೆಲ್ಲ ರೂಲ್ಸ್ ಉಂಟು ಎಂಕ್ ಮನ್ಪುನೆ ಮೆಸೇಜ್ ಇವಿ ಮೂಲ ಮೆಸೇಜ್ ಮಲ್ತದಿಲ್ಲ ರೀ ಹೇಮಂತ್
ಪ್ಲೀಸ್ ಒಂದು ಸಾಂಗ್, ಎನಿ ಸಾಂಗ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟಿಗೆ ನೆನೆ ಬರೋದು ಓಲ್ಡ್ ಸಾಂಗೇ ನನಗೆ ಬರೋದು ಗಿರಿಜಾ ಸಿಸ್. ಇನಿ ದುರ್ಗ ಪೋಪುನ ಉಂಡ, ಇನಿ ಒಡೇಲ ಪೋಪು ಏಮಂತ ಕೋಡೆ ವೀಡಿಯೋ ಪಾಡ್ದೆ ತೂಲೆ ವೀಡಿಯೋ ತೂಪು ಜರೀರು. ಹಾಯ್ ಶುಭೋದಯ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಭೂಮಿಕಾ ಸಿಸ್. ಹಾಯ್ ಭೂಮಿಕಾ ಸಿಸ್, ವೆಲ್ಕಮ್. ಕಾಫಿ ಆಯಿತಾ ನಿಮ್ಮದು? ತಿಂಡಿ ಆಯಿತಾ? ಎಂಥ ತಿಂಡಿ? ನೈಸ್ ವಾಯ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ವಂಡರ್ಫುಲ್ ಡೇ. ದಾದೆ ವಿಡಿಯೋ ಅವು ಎಂಗುಲು ಆಟಿದಾಗೆಲ್ಲ ಪೋತಿನ ವೀಡಿಯೋ ಪಾಡ್ದ ತುಳುಟು ಪಾಡ್ದೆ ತೂಲೆ ಇರು ಹಿರೇ ಕನ್ನಡ ಬರ್ಪು ಜೊತೆ ಆಯ್ತು ತುಳುಟು ಪಾಡ್ದ ತೂಲೆ ಅವೇ. ಗೊತ್ತು ಜಿಂಗ್. ಮರಳು ಮೇಲೆ ಮರಳು ಅಂತ ಬರೆಯಬಹುದು, ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗಲ್ಲ. ಹಾಗೆಯೇ ನಮ್ಮ ಕನಸು ಕೆಲವೊಂದು ಸಾಧ್ಯ, ಕೆಲವು ಅಸಾಧ್ಯ. ಖಂಡಿತ ಅದು ಚಂದ ಹೇಳಿದಿರಿ ನೀವು. ನಮ್ಮ ಕನಸು ಕೆಲವೊಂದು, ನನ್ನ ಕನಸು ಬಿಡಿ, ನನಗೆ ಯಾವುದು ಕೂಡ ನನಸಾಗೋದಿಲ್ಲ. ಅದು ನೀರಲ್ಲಿ ಬರೆದಾಗೆ. ನೀರ ಮೇಲೆ ಅಲೆಯ ಉಂಗುರ ಕೈ ಹಿಡಿದನಲ್ಲ ಕೊಟ್ಟನಲ್ಲ ಎಣ್ಣೆ ಮೇಲೆ ಪ್ರೇಮದುಂಗುರ. ಆಡಿಯ ಪನದಲ್ಲೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ನೈಸ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಏತು ಬತ್ತುಂಡು ವೀಡಿಯೋ ಏತು ಪಾಡ್ದೆ ಕೂತು ನೀವು ಒಂಜಿ ಸಾರ ವೀಡಿಯೋ ಪಾಡ್ದೆ ಏಪತ್ತು ಬೇರೆ ಈರು ತೂಪಿನೇ ಇಜ್ಜಿ ಒಂಜಿ ಸಾರ ವೀಡಿಯೋ ಕನ್ನಡದಲ್ಲಿ ಕೂಡ ವೀಡಿಯೋ ಉಂಟು, ತುಳುವಲ್ಲಿ ಕೂಡ ವೀಡಿಯೋ ಉಂಟು. ಏಮಂತ ನೀವು ನೋಡುವುದಿಲ್ಲ ವೀಡಿಯೋ ಎಲ್ಲ. ಸೂಪರ್ ಅಂತ ಹೇಳ್ತಾ ಇದ್ದಾರೆ, ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಕನಸಲು ನೀನೆ ಮನಸಲು ನೀನೆ ನಿನ್ನಾಣೆ ಒಂದೊಂದು ಎರಡು ಲೈನ್ ಮಾತ್ರ ಬರುದು ನನಗೆ. ಅಷ್ಟು ಚಂದ ಆಡಿದರೆ ಮತ್ತೆ ರಾಗ ಎಲ್ಲ ತಪ್ಪಿ ಹೋಗ್ತದೆ ಅಲ್ವಾ ಗಿರಿಜಾ ಸಿಸ್? ಹೇಮಂತ್ ಬಾಯಿ ಪನೊಂದುಲ್ಲೇರು, ಶಾಂತಕ್ಕ ಓಲ್ಲೇರು ಬೈಚಿರಿ. ಶಾಂತಕ್ಕ ಕೊತ್ತುಜಿ ದಾನೆ ಬೈಜೇರು ಬರುವೇರು ಇರು ಪೋಚಿ. ಹೇಮಂತ್ ದಾಯಿ ಪೋಪಿ ನೀರು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ ನಾನು ನಿಮ್ಮ ವಿಡಿಯೋ ನೋಡ್ತಾ ಇದ್ದೇನೆ ಸಿಸ್. ಹೌದಾ ಸಿಸ್? ನೋಡ್ತೇನೆ, ನಾನು ಕೂಡ ನೋಡ್ತೇನೆ ಸಿಸ್ ನಿಮ್ಮ ವಿಡಿಯೋ ಕೂಡ. ಮೊನ್ನೆ ನೀವು ದಿನಾಲೂ ಹಾಕ್ತೀರ ವಿಡಿಯೋ. ಮೊನ್ನೆ ನೋಡಲಿಲ್ಲ ನಾನು, ನಿನ್ನೆ ಮತ್ತು ಇವತ್ತು ನೋಡಲಿಲ್ಲ. ಮೊನ್ನೆ ನಿಮ್ಮದು ವಿಡಿಯೋ ನೋಡಿದ್ದೇನೆ ನಾನು. ನಿಮ್ಮದು ಕೂಡ ವಿಡಿಯೋ ಚೆಂದ ಬರ್ತದೆ. ನಂದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಉಂಟು, ನಿಮ್ಮದು ಸ್ವಲ್ಪ ಟೈಮಿಂಗ್ ಕಡಿಮೆ ಉಂಟಲ್ವಾ? ನಾನು ಒಂದು ನೋಡ್ತೇನೆ ಆಯಿತಾ ಗಿರಿಜಾ ಸಿಸ್ ವಿಡಿಯೋ. ಯಾಲ್ಲ ತೂಪರೇ ಮಂತ್ ಬಕ ಕಮೆಂಟ್ ಮಾಡಿದ್ದಾನೆ ರೇಗು. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಗನೇ, ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ, ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ. ಅವು ಮಾತೆಲ್ಲ ಪೋಪುನ ಉಂಡು ಪನ್ಪುನ ಉಂಡ, ಅವು ಮಾತೆಲ್ಲ ಪನ್ಪುನ ಉಂಡ. ಓಯೇ ಟೆಂಪಲ್ ವಿಡಿಯೋ ನೋಡಿದ್ದೀರಾ? ಕೆಲವುಂಟು ಗಿರಿಜಾ ಸಿಸ್, ಕನ್ನಡದಲ್ಲಿ ಕೂಡ ಎಲ್ಲ ಕೆಲವುಂಟು. ಮಾತ್ರ ನಾನು ಈಗೀಗ ಸ್ವಲ್ಪ ತುಳುವಲ್ಲಿ ಮಾಡ್ತಾ ಇದ್ದೇನೆ ವಿಡಿಯೋ, ಹಾಗೆ ಕನ್ನಡದಲ್ಲಿ ಕೂಡ ಉಂಟು. ಇರೇಗ ಕಮೆಂಟ್ ಮನ್ಪುನ ಕಮೆಂಟ್ ಮಲ್ಪೊಡು. ಸೂಪರ್ ನೈಸ್ ಮಲ್ಪೊಡದು ಹೇಮಂತ್ ಕಮೆಂಟ್ ಮಾಡಬೇಕು. ನೀವು ನೋಡಿದರೆ ಸೂಪರ್ ಅಂತ ಮಾಡಬೇಕು. ನಿನಗೆ ಕಮೆಂಟ್ ಗೊತ್ತಿಲ್ಲಲ್ಲ, ಅದುವೇ ಕಷ್ಟ ಮಾರ್ರೆ. ಗಿರಿಜಾ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಭೂಮಿಕಾ ಸಿಸ್ ಚಾಪರ್ ತಾಂಡ ಏನು ಕೇನಿಯನ್ ಇಡ ಎಂಕು ಗೊತ್ತುಂಡು ಪನಲೆ. ಭೂಮಿಕಾ ಸಿಸ್ ಲೈವ್ ಮಲ್ದಿಜಾರ? ಲೈವ್ ಮಾಡಲಿಲ್ವಾ ಭೂಮಿಕಾ ಸಿಸ್? ಏಮಂತ ಲೈಕ್ ಕೊರಿಯರಿ, ಏಮಂತ ಲೈಕ್ ಕೊಡಿ ಒಂದು. ಗೊತ್ತಿಲ್ಲ ಮಲ್ಪೊಡತೆ ಕಮೆಂಟ್ ವಿಡಿಯೋಗು. ಏನ ಒಂಜಿ ಕಮೆಂಟ್ಲ ತೋಜ್ಜಿಂಕ್
ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಅರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯುನಿ ಮುಸ್ಸಂಜೆಯುನಿ ನನ್ನೆದೆಯ ಬಡಿತವುನಿ, ಹೃದಯದಲ್ಲಿ ಬೆರೆತಿರುನಿ. ಮೊದಲು ನನ್ನೊಳಗೆ ಉದಯಿಸಿದ ಆಸೆಯುನಿ, ನನ್ನವನೇ ಎಂದಿಗುನಿ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ. ಚಾಂಡಕ್ಕ ಇರೇನ ದಾಂಡೆ ದಾದ ತಿಂಡಿ ಲೈವ್ ಮಲ್ಪೆ ಬಯ್ಯಾಗ ಏತು ಗಂಟೆಗೆ ಬಯ್ಯ ಹೆಂಗೆ ನೀರು ದೋಸೆ ಚಪಾತಿ ರಡ್ಲಿತ್ರಿ ಆ ನೀರು ದೋಸೆ ತಿನ್ನಿ. ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತೇವೆ, ನೈಸ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿಜಾ ಸಿಸ್. ಇದಕ್ಕೆ ಮೋನಗೆ ಹತ್ತಿರ ಇದ್ದೀರಾ? 4 ಗಂಟೆಗೆ ಹೋಗ್ಬೇಕು. ಯಾರು 4:30ಕ್ಕೆ ಲೈವ್ ಉಂಟು ಬಯ್ಯ ಸಂಜೆ 4:15ಗೆ ಲೈವ್ ಉಂಟು ಇವತ್ತು. ಇವತ್ತು ಬರ್ತೇನೆ ನಾನು ಗಿರಿಜಾ ಸಿಸ್ನ ಲೈವ್ಗೆ ಬರ್ತೇನೆ. ಮತ್ತೆ ಬೊಕ್ಕ ಬರ್ಪೆ. ಓಕೆ ನೀ ದಾಲೆ ಒಂದು ಶಾಂತ ಸಿಸ್ ಬೈಜೇರಿಯೇ ನೋ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎನ್ನ ಪುದರ್ದ ಮೆಸೇಜ್ ಬರ್ಪುಂಡ ಸರಿ ನೆರ್ಲೆ ಅಕ್ಕ. ಓಕೆ ಅನ್ ಸರಿ ನೆರ್ಪೆ ಬಕ ಈರಾಂಡ WH ಆಫ್ ಆಗಿಲ್ಲ. ಹೌದಾ ಸಿಸ್? ನನಗೆ ಕೂಡ ಆಫ್ ಕೂಡ ಆಗಲಿಲ್ಲ ನಂದು. ಒಂದು 2-3 ದಿನ ಸ್ವಲ್ಪ ವೈರಲ್ ಇತ್ತು, ಆಗ ಸ್ವಲ್ಪ ಒಂದೊಂದು 20 ಆ್ಯಡ್ ಆಗ್ತಾ ಇತ್ತು ಗಿರಿಜಾ ಸಿಸ್. ಈಗ ವೈರಲ್ ಇಲ್ಲಲ್ಲ, ಈಗ ಒಂದು 4-5 ಅಷ್ಟೇ ಆ್ಯಡ್ ಆಗೋದು. 4-5 ಗಂಟೆ ಆ್ಯಡ್ ಆಗ್ತದೆ ಅಷ್ಟೇ. ಸೂಪರ್ ಅಂತ ಹೇಳಿದೆ. ಎನ್ನ ಗೊತ್ತು ನಾಪುಜಿ ಇರಿಗ ನಿಜ ಎನ್ನ ಗೊತ್ತಾಪುಜ ಇರಿಗ ಉಂಡುಂಡಿ ಅಮ್ಮಂತ ಉಂಡುಂಡು ಗೊತ್ತಾಪು ಯಾನೊಂಜಿ ಕೋಲಿ ದೀಪೆ ರಡ್ಡು ಪಾಡುವೆ ಈಗ ನಕಲಿ ಬತ್ತಲ ರಡ್ಡು ಪಾಡುವೆ ಆ ಮೆಸೇಜ್ ಅಂದಂದು ಸೇಮ್ ಅಂತ ಹೇಳ್ತಾ ಇದ್ದಾರೆ. ಹೌದು ಸಿಸ್, ಸೇಮ್ ಇದ್ದೇವೆ ನಾವು ಒಟ್ಟಿಗೆ ಮೌನ ಮಾಡಿಕೊಳ್ಳುವ ಅಲ್ವಾ ಸಿಸ್? ಈಗ ತುಂಬ ಸ್ಟ್ರಿಕ್ಟ್ ಆಗ್ತಾ ಇದೆ ಅಲ್ವಾ ಯೂಟ್ಯೂಬು, ಎಂತೆಂಥ ರೂಲ್ಸ್ ಬರ್ತಾ ಇದೆ. ತುಂಬ ಕಷ್ಟ ಉಂಟು ಮಾತ್ರ ನಮಗೆ ಮೌನ ಮಾಡಲಿಕ್ಕೆ ಅಲ್ವಾ ಗಿರಿಜಾ ಸಿಸ್? 5 ಮಂತ್ ಇದೆ ಸಿಸ್, 1 ಇಯರ್ ಆಗಬೇಕು. ಹೌದಲ್ಲ? ನಂದು ಕೂಡ ಅಷ್ಟೇ ಇದೆ. ನಂದು ಕೂಡ 1 ತಿಂಗಳು ಕಡಿಮೆ ಇದೆ ಅಷ್ಟೇ. 6 ನನಗೆ ಒಂದು 6 ಮಂತ್ ಇದೆ. 6 ಮಂತಲ್ಲಿ ಆಗಬೇಕು. 6 ಮಂತ್ರೆ ಆಗ್ಬೋದಾ ಸಿಸ್? ಈಗ ಅರ್ಧನೇ ಆಗಲಿಲ್ಲ ನಮ್ಮದು. ವೈರಲ್ ಆದರೆ ಆಗ್ಬೋದು, ಇಲ್ಲದಿದ್ದರೆ ನಾವು ಇಷ್ಟು ಕಷ್ಟಪಟ್ಟಿದ್ದು ಕೂಡ ವೇಸ್ಟ್ ಆಗ್ತದಾ ಅಂತ ಆಗ್ತದೆ ಅಲ್ವಾ? ಇಲ್ಲದ್ರೆ ಲೆಸ್ ಆಗ್ತದೆ ಅಂತ ಹೇಳ್ತಾರಲ್ಲ 1 ಇಯರ್ಗೆ ಕಂಪ್ಲೀಟ್ ಆಗದಿದ್ದರೆ. ಗೊತ್ತಿಲ್ಲ ನನಗೆ, ಕೆಲವರು ಹೇಳಿದ್ದು ಕೇಳಿದೆ ನಾನು. ಮೌನ ಆಗೋ ತನಕ ಓಲ್ಡ್ ಲೇಡಿ. ಹೌದು, ಮೌನ ಆಗೋ ತನಕ ಕಷ್ಟ. ಓಲ್ಡ್ ಲೇಡಿ ಆಗಿ ಬಿಡ್ತೇವೆ ಅಂತ ಎಂಥದ್ದು ನನಗೆ ಗೊತ್ತಾಗೋದಿಲ್ಲ ಮಾರು. ಇರಲಾದ ಚೆಲುವೆ ಎಂದಿಗೂ ನಾನಿಲ್ಲ. ಬೇಜಾರು ಸಿಸ್. ಹೌದು, ನನಗೆ ಕೂಡ ಹಾಗೆ ಬೇಜಾರು. ಇವತ್ತು ಬೇಜಾರು ಏನಂತ ಗೊತ್ತಿಲ್ಲ ಮಾರ್ರೆ, ಏನಂತ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಎಂತ ಇದೇ ಇಲ್ಲ, ಮೂಡೇ ಇಲ್ಲ ಎಂಥದ. ಕಪ್ಪು ಸಿಸ್ ಬಂದರೆ ಹಾಯ್ ಕಪ್ಪು ಸಿಸ್, ಗುಡ್ ಮಾರ್ನಿಂಗ್ ಕಪ್ಪು ಸಿಸ್. ಕಾಫಿ ಆಯಿತಾ ನಿಮ್ಮದು? ಎಂತ ತಿಂಡಿ? ಏನೂ ಆಗಲ್ಲ. ಹೌದು ಸಿಸ್, ಎಂತ ಆಗ್ತಾಯಿಲ್ಲ, ಯಾವುದು ಕೆಲಸ ಮಾಡಿ ಕೂಡ ಆಗೋದು ಮನಸ್ಸಿಲ್ಲ, ಎಂತಿಲ್ಲ. ಮಕ್ಕಳನ್ನೊಂದು ಸ್ಕೂಲಿಗೆ ಕಳಿಸಿದ್ದೇನೆ ಅಷ್ಟೇ. ಗಿರಿಜಾ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಹಾಯ್ ಗುಡ್ ಮಾರ್ನಿಂಗ್ ಸಿಸ್ ಅಂತ ಹೇಳ್ತಾರೆ. ಶಾಂತ ಸಿಸ್ ಇತ್ತೆ ಹೇಮಂತೀರಿ ಕೇಂದು ಪೋಯಿನಿ. ಶಾಂತ ಸಿಸ್ ಬೈಜ್ಜರೆ ಯಾರು ಪೋಪೆ ಬಂದು ಪೋಯಿರು
ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಸಿಸ್. ಗುಡ್ ಮಾರ್ನಿಂಗ್ ಶಾಂತ ಸಿಸ್. ನಾನು ಕಪ್ಪು ಸಿಸ್. ಕಪ್ಪು ಸಿಸ್ ರಾಷ್ಟ್ರ ಸಿಸ್. ಉಪ್ಪಿಟ್ಟು ಬರೋದಿಲ್ಲ, ಉಪ್ಪಿಟ್ಟು. ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ರೆ ಗಿರಿಜಾ ಸಿಸ್. ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ರೆ ಶಾಂತ ಸಿಸ್. ಶಾಂತಕ್ಕ ಹಾಯ್ ಅಂತ ಹೇಳ್ತಾ ಇದ್ರೆ ಕಪ್ಪು ಸಿಸ್. ಶಾಂತಕ್ಕ ಚಾಂಡೆ ದಾದ ತಿಂಡಿ ನಮ್ಮವೇ ಏಪಲದ ನೀರು ದೋಸೆ. ಓಕೆ ಸಿಸ್, ಬಾಯ್, ಟೇಕ್ ಕೇರ್ ಸಿಸ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಯಾನು ಆಂಡುಲ್ಲಾವೆ. ಓಕೆ ಓಕೆ ಕಾಷ್ಟ ಸಿಸ್. ಓಕೆ ಬೇಳೆ ಮಲ್ಪಲೆ ಬೇಳೆ ಇತ್ತು ನಾವೇ ಕಾಂಡೆದ ಪೊಡ್ತತೆ ಇಂಕೊರ ಇತ್ತಿತ್ತೆ ಅನ್ನತೆ ಕಾಂಡದೆ ಲೈವ್ ಬರ್ಬಿಡ ಭಾರಿ ಮಡಿವೆ ಚಾಪಿನಿ ಮಾತೆಲ್ಲ ಬೇಳೆ ಉಪ್ಪು ಇರತ್ತೆ ಬತ್ತಜಿ ರೂಪಾಯಿ ಜಂಚಾಪು ಕಾಣದ ಪುಡ್ತು ಜೋಕುಲು ಶಾಲೆ ಹೋಗ್ತಾರೆ ತಪ್ಪಗ ಗಡಿ ಗಡಿ ಗಡಿಗೆ ಬರ್ಪುಜಿರ್ದಲ್ಲ ಜೋಕುಲು ಮಧ್ಯಾಹ್ನ ಬೈಯಡ್ ಮಧ್ಯಾಹ್ನ ಮಲ್ತಾರೆ ನಮಗೆ ಎಲ್ಲಿ ಮಗೆ ಗಡಿ ಗಡಿ ಗಡಿಯಡಿ ಬರ್ಪಿ ಶಾಂತ ಸಿಸ್ ದಾದ ತಿನ್ರಿ ಲೆಫ್ಟ್ ಹ್ಯಾಂಡ್ ಕಮೆಂಟ್ ಮಲ್ತು ಒಂದು ಬೊಚ್ಚಿ ಸಿಸ್ ಕಮೆಂಟ್ ಮಲ್ಪೊಚ್ಚಿರು ಕೈ ಬೇನತೆ ಕಮೆಂಟ್ ಮಲ್ಪೊಚ್ಚಿರು ಆಂಡ್ ದೀಲೆ ಕಮೆಂಟ್ ಮಲ್ಪೊಚ್ಚಿ ಮಲ್ಲೆಜಿ ಹಂಗೆ ಇದ್ದಂತ ಅಂಚದಾಲ ಒಂದು ಆಪುಜಿ ನಮ್ಮ ಎಂಗ್ಲಿ ನಲ್ಲ ಮಸ್ತ್ ಟೈಮ್ ಉಂಡು WHR ಇರ ಕೈ ಸುಮಾರು ಅವಳು ಪಕ್ಕ ಮತ್ತೆ ಹೆಂಗೆ ಕಮೆಂಟ್ ಮಲ್ಪಲೇರು ಅವೇ ಬೊಡ್ತಿರ ರೆಸ್ಟ್ ಮಲ್ಪಲೆ ಮಲ್ಲೆಜ್ಜಿ ಅವೇ ಕಪ್ಪ ಸಿಸ್ ಕೈ ಬೇನತೀರ್ನಾ ಎಂಕಲ ಬೇನೆ ಲಕ್ಕಣದೆ ಮುಲ್ತುರ್ದು ಬೇನೆ ಲಕ್ಕೊಂಡು ಮುಲ್ತುರ್ದು ಫುಲ್ಲು ಈ ಕೈ ಬೇನೆ ಲಕ್ಕೊಂಡು ಎಂಕಲಂಚೇನೆ ಉರ್ದು ದೋಸೆ ಸಿಸ್ ಶೋಕಾಪು ಅತ್ತೆ ಉಪ್ಪಿಟ್ಟುಲ್ಲ ಶೋಕಾಪು ಹೆಂಗೆ ಯಾನು ಹೊರ ಮಲ್ಪ ಉಪ್ಪಿಟ್ಟು ದಾಲೆಡ್ಡೆ ಅಪ್ಪಜ್ಜಿ ಹೊರ ಶೋಕಾಪು ಉಪ್ಪಿಟ್ಟು ಹೊರ ದಾಲೆಡ್ಡೆ ಅಪ್ಪ ಐಕೆ ಮಲ್ಪೇರ ವನ ಸಾಪಜ್ಜಿ ಐಕೆ ದಾಲ ಮರ್ದಕಂದು ಜಾರೆ ಕ್ರಾಷ್ಟ ಸಿಸ್ ಅವನಿ ಮುಲಾಮ್ ತಿಕ್ಕೊಂಡಿ ಅವು ಮುಟ್ಟ ಓಡು ಮಸ್ತ್ ಕಮ್ಮಿ ಆಪುಂಡು ಅವು ಡೈಕ್ಲೋಜಲ್ ಎಂಚಿನ ಬರ್ಪುಡು ಒಂಜಿ ಪುದರ್ ಐತ ಜ್ಞಾನ ಐತ ಅವನೇದ ಜನರಿಗೆ ಕನ್ಪಿನಿ ಅವು ಐತ ಮುಂದೆತ ಅವು ಕಂತದ ಮುಟ್ಟವು ಐಟ್ ಕಮ್ಮಿ ಆಪುಂಡು ಮಸ್ತ್ ಕಮ್ಮಿ ಆಪುಂಡು ನಮ್ಮ ಕೊರ ಕುತ್ತುನ ಪೂರ ಕಮ್ಮಿ ಆಪುಂಡು ಮಸ್ತ್ ಕಡಿಮೆ ಆತಿಗೆ ಕಪ್ಪು ಸಿಸ್ ಕೈ ಒಯ್ಪುನ ಕಾರು ಒಯ್ಪುನ ಆಮೂಲ ಮಸ್ತ್ ಕಮ್ಮಿ ಆಪುಂಡು ಶಾಂತ ಸಿನಿ ಬೈಯಡ್ 4 ಲೈವ್ ಉಂಡವೆ ಬೈಯಡ್ 4 ಮಲ್ಪೇನು 2 ಮಲ್ಪುಜಿ ಬಯ್ಯ 4 ಮಲ್ಪೆ ಕೈಕ್ ರೆಸ್ಟ್ ಕೊಡ ನಂದು ಇರು ಒಂದು ಮಲ್ಪುಜಿ ನಾನು ಐತೆ ಟೈಪ್ ಮಲ್ಪೊಚ್ಚವೆ ನಾನು ಐತೆ ನೀಡ ಪಾತಿರುಜಿ ದಯಪ ನೀರು ಪಾತಿರು ಪೆಡಿಕೆ ಟೈಪ್ ಮಲ್ಪುವಾರು ಇರು ದಾಲ ಟೈಪ್ ಮಲ್ಪೊಚ್ಚಿ ಅವೇ ನೀರು ಒಂಚೂರು ರೆಸ್ಟ್ ಮಲ್ಪಲೆ ಪೋಡಿಗೆನೆ ಪಿನ್ ಮಾಡಿದೆ ನಮ್ಮ ಒಂದು ಕೈ ಬೇನೆ ಕಾರ್ ಬೇನೆ ಹೂ ಬೇನೆ ಅಂಡಲ್ಲ ಪೋಡಿಗೆನತೆ ಬೇಲೆ ಮಲ್ಪೆರ ಮಂಗಮ್ಮನ ಎನ್ನ ಹೊರ ಇಂದು ಒಂದು ಬೀರೆಲು ಉಂಟು ಈ ಬೀರೆಲು ಏತು ಜೋರು ಬೇನೆ ಮುಟ್ಟೆರಪ್ಪು ಜಾನು ಹೂ ಬೇಲೆ ಮಲ್ಪುಡೆ ಅಪ್ಪುನತೆ ಒಂದು ಬೇಲೆ ಮಲ್ಪ ನಾನು ಜೋರು ಬುಲ್ತೊಂದಿತ್ತೆ ಬಕ್ಕ ನರತೊಡ ಅಪ್ಪನಾಡೆ ಪೋಯ್ನಿ ಬಕ್ಕ ಕಡಿಮೆ ಅಣಿಂತು ಮಸ್ತ್ ಪಂಡ ಮಸ್ತ್ ಪಂದೇರ ಒಂದಿತ್ತು ಜಿ ಬೀರೆಲು ಐಕ್ ಪಂಡೇರು ಒಂದು ಉಂಗಿಲ ದೆಪ್ಪಲೆ ಒಂದು ಉಂಗಿಲ ದೀವು వచ్చి ಪಂಡೇರಿ ಆನ್ ಪಂಡ ಏಪಲ ದೀವು ಒಂದು ಉಪ್ಪುನತೆ ಒಂದು ಉಂಗಿಲ ಒಂದು ದೆಪ್ಪಲೆ ಆಯ್ತಾ ಕೊಂಚ ಸಮಯ ಉಂಗಿಲ ದೆತ್ತೆ ಬಕ ಆಯ್ತಾ ಇಂಚು ಕೂಡ ದಿವರೆ ಸ್ಟಾರ್ಟ್ ಮಾಡ್ತೀರಿ ಉಂಗಿಲ ಮಸ್ತ್ ಬೇನೆ ಲಕ್ಕನ ಕೂಡ ಮಸ್ತ್ ಬೇನೆ ಲಕ್ಕನ ಕೂಡ ದೆಪ್ಪುವೇನು ಉಂಗಿಲ ನೀವು ಹೊರ ಕುಂಟು ಒಂದು ಇರ್ನ ಕುಂಟು ಪೂಂಟು ಅತ್ತೆ ಲೊಂಬೋದು ಪೂಂಟುನಾಗ ಒಂದು ಒಂದು ಬಿರೆ ಮೂಲೆ ಒಂದು ಹಾಕ್ತೀನಿ ಮಾರೆ ಅವಳು ಹಂಚಿರು ವಾ ಬೇನೆ ಐಕ್ ಮುಂದೆ ಪಾಡಿಯೇ ಬ್ಲಾಸ್ಟರ್ ಪಾಡಿಯೇ ಅವು ಪಾಡಿಯೇ ಬೇನೆ ಕಮ್ಮಿ ಅಪ್ಪುಜಿ ಅವಳ ಎಂಗೆ ಈಗ ಈ ಮೇತನೇ ಬೇನೆ ಪೂರ ಐದಕ್ಕ ಮುಲ್ತ ಕೆಕ್ಕಿದ್ದಲ್ಪ ನರತ ಉನ್ನದ ಸ್ಟಾರ್ಟ್ ಬೇನೆ ಅವು ದಾದನ ಚೂರುಂದ ಆತನ ಗೆಡೆಗೆ ನಾನು ಎಂಚಿರ ಪೂರ ಆಪುಣ ಹೆಂಗೆ ಗೊತ್ತಾಪುಜಿ ಅವು ಚೂರು ತಾರಿ ಒಂದು ಬೈದನ್ ಮನ್ಪೇರಿ ಹಿಂಗೆ
ಐಕ್ ಎಕ್ಸಸೈಸ್ ಬಂದಿರಿ ಇಂಚ ಎಕ್ಸಸೈಸ್ ಮಲ್ಪಲೆ ಪೂರ ಪಂತೀರು. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ ಜೀವದಾಣೆ ಎಂಕಲ ಸೇಮ್ ಒಂದನ್ನು ಅವು ಅಂಚೆನೆ ಬೇನೆ ಪಣ್ಣುಡಿದೆ ಸೈಸೊಂಡ್ರೆ ಆಪುಜಿ ಆ ಪೊರ್ತು ಶಾಂತ ಸಿಸ್ ಸಪೋರ್ಟಿಂಗ್ ನುಳ್ಳೇರು ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಓಲಂದು ಓವು ಪಾಠದ ಓವು ಜೀವದ ಓವು ಪಾಠಗಳ ಬೇರೆ ಒಂಜಿ ಬಾರ ಬಲ್ಲಿ ಮಾರ ಸೈಸೊಂಡ್ರೆ ಆಪುಜಿ ಮೊಬೈಲ್ ಯೂಸ್ ಮಾಡ್ತದ್ದು ಅನ್ನಂದು ಅದಪ್ಪು ಮೊಬೈಲ್ ಯೂಸ್ ಮಾಡ್ತದೆ ಅದಪ್ಪು ಅದೇ ನಮ್ಮ ಇಂಚ ಇಂಚ ಪತ್ತೊಂಡನೆ ಕೈಟ್ చెప్పునగలు ఇంచేనే పతొన్ను ముందొన్నాళ్ళు ఇంచేనే కన్నుల ప్రాబ్లమ్ స్టార్ట్ ఆపుండు తరే ಬೇನೆ ಸ್ಟಾರ್ಟ್ ಆಪುಂಡು ಈ ಮೊಬೈಲ್ಡು ಅದೇ ಆತ ನಮಗೊಂದು ಮಾತ ಸಿಕ್ಕಲ ಸ್ಟಾರ್ಟ್ ಆಪು ಎನ್ನ ಐತೆ ಮೂಜಿ ಲೈವ್ ಮಾತ್ರ ಸದ್ಯಗ ಪನೊಂದು ಅಟಿಲ್ ಈರೆ ಮಲ್ಪೊಚ್ಚಿ ಸಿಸ್ ಅಟಿಲ್ ಮಲ್ಪೆರ್ಲ ಇಂಚ ಬಂಗ ಆಪುಡತೆ ಅವು ತಿರ್ಗಾಯರೆ ಪೂರ ಮಸ್ತ್ ಕಜ್ಜಿ ಕೋರ್ದ ಕಜ್ಜಿ ಪೂರ ತಿರ್ಗಾಯರ್ನೆ ಬಾರಿ ಬಂಗ ಆಪು ಈರು ರಕ್ಷಾ ಪ್ರೀತಿ ಅನ್ನನ್ ಕಪ್ಪು ಅಕ್ಕ ಹಾಯ್ ಪರಂದು ಏಮಂದು ಬತ್ತೇರು ಕಪ್ಪು ಅಕ್ಕ ಹಾಯ್ ಪನಂದುಲ್ಲೇರು ಶಾಂತ ಸಿಸ್ ಬತ್ತೇರು ಅಲ್ಲೇ ಏಮಂತ ಶಾಂತ ಸಿಸ್ ಬೈದೇರಿ ಯಾನು ಬರೋಡ ಒಟ್ಟಿಗೆ ಬೇಲೆಗು ಈರಂತ ಬೇಲೆ ಮಲ್ಪಲೆ ಹೆಲ್ಪ್ ಮಲ್ಪಲೆ ಹೇಮಂತ್ चले जब ये पुरवाई ಶಾಂತ ಅಕ್ಕಗೆ ಹೆಲ್ಪ್ ಮಲ್ಪೆರೆ ಇರು ಮುಂಬೈಗೆ ಪೋಡಿ ಶಾಂತ ಅಕ್ಕಗೆ ಹೆಲ್ಪ್ ಮಲ್ಪೆರೆ ಮುಂಬೈ ಪೋಡಿ ತವರಿನ ಬಾಗಿನ ತವರಿಗೆ ಬಕ್ಕ ಏರು ಪನೊಂದುಲ್ಲೇರು ಶಾಂತ ಮೇರೆಗೆ ಕಪ್ಪು ಸಿಸಿಗೆ ಹೆಲ್ಪ್ ಮಲ್ಪಲೇರು ಹಾಯ್ ಹೇಮಂತ್ ಪನೊಂದುಲ್ಲೇರು ಹೇಮಂತ್ ಇರಿಗೆ ವೈರಿಂಗ್ದ ಪೂರ ಬೇಲೆ ಬರ್ಪುಡ ಹೇಮಂತ್ ಇರಿಗೆ ವೈರಿಂಗ್ದ ಬೇಲೆ ಬರ್ಪುಣ ಪೂರ ಹಾಯ್ ಹೇಮಂತ್ ಪನೊಂದುಲ್ಲೇರು ಶಾಂತ್ ಪಾಪಡ ಇರೊಂದು ಸಿರತ್ ಕಳ್ಳು ಒಂಜಿ ಅಂಗಡಿ ಪಾಡ್ಲಿ ಮೂಲ ಎಲೆಕ್ಟ್ರಿಷಿಯನ್ ಪೂರ ಕಮ್ಮಿ ಇಲ್ಲೇರು ಬರೋಡಿ ಎನ್ನ ವರ್ಕ್ ಬರ್ಪುಂಡು ಎನ್ನ ವರ್ಕ್ ಅಂದು ಈರೇ ಬರ್ಪುಣ ಒಂಜಿ ಅಂಗಡಿ ಪಾಡ್ರಿ ಅಬ್ಜ ಮಾರೆ ಮೂಲು ಸುರತ್ ಕಳ್ಳು ಈ ರಾತು ದೊರಕು ಪೋದು ಕುಲ್ಲೆಡ್ಡ ಮೂಲು ಎಂಗಲ ಮೂಲ ಎಲೆಕ್ಟ್ರಿಷಿಯನೇ ತಿಕ್ಕುಜೇರು ಮಾರ್ರೆ ಒಯ್ಕುಲ ತವರಿನ ಬಾಗಿನ అవులు ఇజ్జేరా అవులు ఇజ్జేరతే ఐకు పనిపిని అవులు మూలు ఇజ్జేరు అక్కడ పూర ఫిదేయురు పోతేరు ముల్పదకు ಇತ್ತಂಡಲ ಬರ್ಪುಜೇರಿ ಎಲೆಲ್ಲೆ ಬೇಲೆ ಬರ್ಪುಜೇರಿ ಈರಾಣ ಬರ್ಪರತೆ ಅಂತ ಎಲೆಲ್ಲೆ ಬೇಲೆ ಪುರ ಅವಳು ಇಜ್ಜರ ರಂಜಿತ್ ಮನೋಹರ್ ಬತ್ತೀರ ಹಾಯ್ ರಂಜಿತ್ ವೆಲ್ಕಮ್ ದಾನೆ ಕಿರಂದುಲ್ಲೆ ದಾಲೆಜ್ಜಿ ಇರ್ಪನೋಡು ದಾದಂದು ವಿಷಯ ಪೂರ ಇರ್ಪನೋಡು ರಂಜಿತ್ ಚಾಂಡೆ ರಂಜಿತ್ ದಾದ ಸ್ಪೆಷಲ್ ಯಾನ್ ಮಾತ ವರ್ಕ್ ಮನ್ ಪೋಪುನು ವರ್ಕ್ಲ ಪೋಪುನು ಅಂದ್ ನೀರು ಮಾತ ವರ್ಕ್ಲ ಪೋಪಾರು ಮುಲ್ಪದಕ್ಲೆ ಎಲೆಲೆ ಬೇಲೆ ಬರ್ಪುಜೀರ್ ಮಾರೆ ರಂದು ಸಾಕಾಪುನು ಮುಲ್ಪದಕ್ಲೇನು ಓಲ ಬೇಲೆ ಈರಳ ಫ್ರೀಟ್ ಬಂದು ಕೊರ್ಪರ ತೆಂಗ್ಳೆ ಹೇಮಂತ್ ಈರು ಫ್ರೀಟ್ ಬಂದು ಕೊರ್ಪರ ತೆಂಗ್ಳೆಗೆ ಯಾರು ಮಾತ ವರ್ಕ್ಲ
ಯಾನು ಕಾಸು ಮಾತ ಕೇನು ಜೀವ ಅಂದಿ ರಮ್ಮಿ ಐಕೊಂಜಿ ಅಂಗಡಿ ಪಡ್ಲಿ ಇರೇ ಕಾಸು ಕೊರ್ಕೊ ಮಾರ್ರೆ ಎಂಕುಲ್ದಾಲ ಕಾಸು ಕೊರಂದ ಬೇಲೆ ಮಲ್ಪವು ಜಾವೆ ಯಾನ್ ಮಕ್ಕಳೇ ಅಲ್ಲಿ ಯಾನ್ಲ ಬರ್ಪೆ ಆಲೆ ಮೇರ್ಲಲ್ಲಿ ರಂಜಿತಲ್ಲಿ ಇರ್ಗೆ ಬೇಲೆ ಇತ್ತು ನಾ ಪಲ್ಲೆ ಅಂದ್ ಯಾನ್ ಪನ್ಪಿನಿ ರಂಜಿತ್ ನಮ್ಮ ಹೇಮಂತನ ಪನ್ಪಿನಿ ಒಂಜಿ ಅಂಗಡಿ ಪಾಡ್ಲೆ ಸುರತ್ ಕಲ್ಡಂದು ಮೂಲ ಎಲೆಕ್ಟ್ರಿಷಿಯನ್ ತಿಕ್ಕುಜಿರ ಅಲ್ಲಿ ಅದೇ ಗಾರ್ಲಲ್ಲಿ ನೋಡು ಪಾರ್ಟ್ನರ್ ಅದು ರಂಜಿತಲ 2 ಜನ ಒಂಜಿ ಸೇರಿದ ಅಂಗಡಿ ಪಾಡ್ಲೆ ಕಾಸು ಬೊಡ್ಚಿ ವರ್ಕ್ ಮನ್ಪುಣ ಓಕೆ ಓಕೆ ಕಾಸು ಬೊಡ್ಚಿ ಬಂದ್ಬಿಡ ಪ್ರಥಮ ವ್ಯಕ್ತಿ ಈರೇ ಹೇಮಂತ್ ಹಿಂಗೆ ಮಸ್ತ್ ಖುಷಿ ಅಂಡ್ ಕಾಸು ಬೊಡ್ಚಿ ಬಂದಾಗ ಉಂಡ ಇತ್ತೆ ಬರ್ಪೆ ತೋಟದ ಬೇಲೆ ಉಂಡ ಇತ್ತೆ ಬರ್ಪೆ ಈಗ ಬುಡ್ಚಿ ತೋಟದ ಬೇಲೆ ತೋಟದ ಬೇಲೆ ಬಂದು ಮೊಬೈಲ್ ಓದ್ತದು ಉಪ್ಪರಿ ತೋಟವು ಲೆಪ್ಪು ಯಾನು ಊರ್ದಲ್ಲ ಕಾಸ್ಕೇನು ಜಿ ಇರು ಕಾಸ್ತಿ ತುರು ಜುರ ಇರ್ಲಲ್ಲ ಆತ ಕಾಸ್ತಾರ ಇದು ಅಂಚ ಮಲ್ಪೇರು ಬಲ್ಲಿಯ ಮತ್ತೆ ನಮ್ಮ ಬೇಲೆ ಮಂದಿರಕ್ಕೆ ಕಾಸು ತೆತ್ತು ನೋಡು ನಮ್ಮ ಇಚ್ಚಿ ಪನಂದಿರ ಅಂದ ಇರಾವುಲಿ ಮಾರು ಗ್ರೇಟ್ ಇರು ಪ್ರಥಮ ವ್ಯಕ್ತಿ ಇರು ಕಾಸು ತೆತ್ತು ನಂದಿನ ಬೇಲೆ ಮಲ್ತದು ಇರು ಗಿನ್ನಿಸ್ ರೆಕಾರ್ಡ್ ಮಲ್ಪೊಲಿ ಮಾರ್ರೆ ಕಾಸ್ತ ರತ್ತು ಎಂಕ್ ಸರಿಯಾಪುಜಿ ಕೇಂದ್ರ ಕಾಸು ಇರ್ ಕೇನಚ್ಚಿ ಎಂಕುಲ್ ಕೊರ್ಪ ಇರೇತ್ ಇರ್ ಬೇಲೆ ಮಲ್ತಿನ ಎಂಕುಲ್ ಕಾಸು ಕೊರ್ಪ ಒಟ್ರಸ್ ಎಂಗ್ಲೆ ಬೇಲೆ ಅಣ್ಣ ಹಣ್ಣು ಮಾರ್ರೆ ಬರ್ಸ ಬರ್ಸ ಬರ್ಪುಣ ಅಂದ್ ಒಂತೆ ದಿನ ಬರ್ಸೊಂಡಿಗೆತೆ ಕೂಡ ಕೋಡೆ ಗಾಳಿ ಬರ್ಸ ಎತ್ತನು ಇರೆಗ್ ಪನ್ನೆತ್ಯಾನ್ ಇರೆಗ್ ಯಾನ್ ಪನ್ನೆತ್ತ ಎಂಕತ್ತ ಎಂಕ್ಲೆ ನಾವು ಊರ್ದ ಪನ್ಯ ಎಂಗ್ ಎಂಡ ಕಸ್ತಿತ್ತು ನೋನ ಜಡ ಬೇಲೆ ಮಲ್ತಿನಿಕ್ ದೆತ್ತು ನೋಡಿ ಮತ್ತೆ ಅಂದಂದು ಊರ್ದಕ್ಲೆಗ ಅವಡು ಎರೆಗ್ಲ ಅವಡು ಈತು ಅಂತೆ ಬೇಲೆ ಮಲ್ತಲ್ಲ ದೆತ್ತು ನೋಡು ಆಪುಂಡು ದಯಪಂಡ ಈರ್ನ ಕಚ್ಚಿ ಬುಡ್ಚ ಅವಳು ಇಪ್ಪೊಡು ಇಪ್ಪಡಿ ಈರ್ನ ಊರ್ದ ಬರ್ಸ ಬರ್ಸೊಂಡಿ ನಾನಿತ್ತು ಅಂತಿದ್ದೀರ ಬರ್ಸೊಂಡಿಗೆತ್ತೆ ಇತ್ತೆ ಸಿಮಗಾಳಿ ಒಂದು ಸಿಮಗಾಳಿ ಬೀಜ ಉಂಡಿತ್ತೆ ಎಂಕಿತ್ತೆ ಮರ್ದು ಬುಡುಪುನ ಉಂಡು ಅವಳು ಇರು ಮರ್ದು ಬುಡ್ದು ಬಲೆ ಮೆಲ್ಲ ಮರ್ದು ನೆಕ್ಕಿ ಬಿಡ್ಲಿ ತೋಟಗೆ ಇನ್ನ ಮೊಬೈಲ್ಗೆ ಮರ್ದು ಬಿಡೋಚಿ ನಾನು ಒಂಜಿ ಇಲ್ಲಲ ಬೇಲೆ ಇನಿ ಮರ್ದು ಮನ್ಪುನ ಬೇಲೆನಾ ನೀರು ಮರ್ದು ಮನ್ಪಿನ ಹುಷಾರ ಮಾರೆ ಗೊತ್ತಾಪುಜಿರಿ ಎಂತುಂಡ ಮಾತ ಬೇಲೆ ಮಲ್ಪುವರ ಹೇಮಂತ್ ಅಂದ್ ಹೇಮಂತ್ ಮಾತ ಬೇಲೆಲ್ಲ ಮಲ್ಪೇರು ಆಲ್ ರೌಂಡರ್ ಆರು ಅತೆ ಹೇಮಂತ್ ಒಂಜಿಲೆ ಕಡೆ ಎಲ್ಲ ಎಡ್ಡೆ ಮಾತ ಬೇಲೆ ಗೊತ್ತಿತ್ತುಂಡ ಅದೇ ಮೊಬೈಲ್ ತೂಪನೆ ಜ್ಞಾನ ಅವಳು ವರ್ಕ್ ಮನ್ಪುನು ಅವಳು ವರ್ಕ್ ಮಲ್ಪುನು ಅಂಚ ಬಕ ಅವಳು ಪೋದು ವಾಟ್ಸಪ್ ದ ನಂಬರ್ ಕೊಡ್ದು ಬರ್ಪಾರೆ ಎರ್ಲಿ ಇತ್ತಂಡ ಅದೇ ಮಂತ್ ಅಕಲೆ ಕೊಂಜಿ ಏನ ಪೊಂಡುಲು ಇತ್ತು ಅಕಲೆ ಕೊಂಜಿ ವಾಟ್ಸಪ್ ನಂಬರ್ ಕೊಡ್ದು ಬರ್ಪಾರೆ ಮಲ್ಪು ಲಿಂಕ್ ಮೆಸೇಜ್ ರಾಹುಲ್ ಮತ್ತೆ ರಾಹುಲ್ ವೆಲ್ಕಮ್ ರಾಹುಲ್ ಕಾಫಿ ಅಂಡೆ ಇರ್ನ ಯಾನ್ ಮಾತ ವರ್ಕ್ ಮಲ್ಪುನಾ ಪನೊಂದುಲ್ಲೆರ್ ಓಕೆ ಓಕೆ ಮಲ್ಪುಲೆ ಹೇಮಂತ್ ವರ್ಕ್ ಮಲ್ಪೆ ಮಲ್ದಿನಕ್ಕೆ ಕಾಸ್ಲದೆ ತೊನ್ನೆ ಅವೇ ಆಯಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಎಲ್ಲರದು ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ಆಗಿದೆಯಾ ರಾಹುಲ್ನ ಎಲ್ಲರೂ ನಂದಾಗಿದೆ ಶಾಂತಶಿಸ್ನ ಆಗಿದೆ ಮತ್ತೆ ಕ್ರಾಷ್ಟಶಿಸ್ನದಾಗಿದೆ ರಂಜಿತ್ನದು ಗೊತ್ತಿಲ್ಲ ನಾನು ಕೇಳಲೇ ಇಲ್ಲ ಅವರದ್ದು ಹೇಮಂತ್ರದು ಯಾವ ಈರ್ನ ಪಣದಲ್ಲಿ ಅಂದಿ ಹೇಮಂತ್ ಬೇರೆ ಮಂದಿಗೆ ಕಾಸೆ ತೊನಚ್ಚ ಅಂಚನೆ ಪೋದು ಮಲ್ತು ಬರ್ಪಿನ ಬೇಲೆ ಸೂಪರ್ ಲೈವ್ ಪರದಲ್ಲೇರು ರಾಹುಲ್ ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಕಾಫಿ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ದಾದಿ ಮತ್ತೆ ಅನಿಲ್ ಸ್ವಲ್ಪನೇ ಇಜ್ಜಕ್ಕ ಇಜ್ಜಿಜ್ಜ ಅವ್ವಾರು ಬಿಡ್ತೇವೆ ಆ ರೀತಿ ಸ್ಟ್ರಾಂಗ್ ಆತೀರ ಅನಿಲ್ ಅವು ಮುರಣಿಯ ಬಿಡ್ತೀರವು ಆ ವಿಷಯನ ದೆಪ್ಪುಜಿರಿತ್ತಾರೆ ಇತ್ತು ಸ್ಟ್ರಾಂಗ್ ಉಳ್ಳಿರಾರು ಉಗ್ರಮ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಬಿಸಿ ಬೇಳೆ ಬಾತ್ ಅಂತ ಹೇಳ್ತಾ ಇದ್ದಾರೆ ವಾವ್ ಸೂಪರ್
ಪಂಡೆ ಮುರಾಣಿ ಅನ್ನಂದು ಎಂಜಿನಿಕ್ ಸೈಪಿನಿ ಈತೆಲ್ಲ ವಿಷಯಗ ಅನಿಲ್ ಇದ್ದೀರಾ ಬಾ ಅನಿಲ್ ಅನಿಲ್ ಇವತ್ತು ಲೈವ್ ಉಂಟಂತೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆಯ್ತಾ. ಫಸ್ಟ್ ಲೈವ್ ಅಂತೆ ಅವರದು 8:15 ರಾತ್ರಿ 8:15 ಅನಿಲ್ ಅವರ ಲೈವ್ ಉಂಟು. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅನಿಲ್ಗೆ. ನಮ್ಮ ಒಂಜಿ ಗಮ್ಮತ್ತು ಪೋಡು ಅಕ್ಕ, ಒಡೆಗೆ ಗಮ್ಮತ್ತು ಪೋಪಿನಿ ಹೇಮಂತ್, ಒಡೆಗೆ ನಮ್ಮ ಶಾಂತಿ ಸಿಸ್ ನಡೆ ಪೋಯ ಮುಂಬೈಗೆ ಎನ್ನ ಅಕ್ಕ ಬೈಜ್ಜೀರಿ ಇಚ್ಚ ಆರು ಬೇಲೆ ಪೋಪಿರತಿ ರಾಹುಲ್ ಹೊರ ಬಸ್ ಟುಪ್ಪನಾಗ ಬರ್ಪೀರ ಅಣ್ಣ ಎಣ್ಣೆ ಲೇಟ್ ಅಣಂತೆ ಉಂದನ ಲೈವ್ ಸ್ಟಾರ್ಟ್ ಅನಾಗ ಇನಿ ಬೈಜ್ಜಿರಾರು ಶಾಂತ ಸಿಸ್ ಅಂದಿ ಒಡೆ ಗಮ್ಮತ್ತು ಪೋಪಿನಿ ನಮ್ಮ ಒಂಜಿ ಗಮ್ಮತ್ತು ಪೋಡು ಪನ್ನಿ ಒಡೆ ಒಡೆ ಪೋಪಿನಿ ಗಮ್ಮತ್ತು ಅಯ್ಯೋ ದೇವರ ನಮ್ಮ ವೈಟಿ ದಪ್ಪಲಿ ಒಂಜಿ ಗಮ್ಮತ್ತು ಪೋಡು ಅತಿ ಒಳ್ಳೆ ವನದಲ್ಲೇ ಅಲ್ಲಿ ಕಷ್ಟ ಸಿಸ್ ಒಳ್ಳೆ ಆಟ ಕೇಳಿ ಒಡೆ ಪೋಯಿ ಗಮ್ಮತ್ತು ಒಡೆ ಪೋಯಿ ಕೇಳಿ ಶಾಂತ ಸಿಸ್ ಊರಿಗೆ ಬರಡು ಬಕ್ಕಪುರ ಗಮ್ಮತ್ತು ಪೋಯಿ ನಮ್ಮ ಅನಿಲ್ನ ಗಮ್ಮತ್ತು ಪೋದು ಒಂಜಿ ಅನಿಲ್ನ ಗಮ್ಮತ್ತು ಪೋದು ಒಂಜಿ ಪನ್ನ ರಾಧಿ ಹೆಂಗೆ ಅರ್ಥ ಇದ್ದ ಅಕ್ಕನಲ್ಲ ಇವಡೆ ಎನ್ನ ಮೆಸೇಜ್ ಶೋ ಅಪ್ಪುಜ್ಜಿ ನಾನೇ ಶೋ ಅಪ್ಪುಜ್ಜಿ ಅದೇ ಶೋ ಅಪ್ಪುಜ್ಜಿ ದುರ್ಗಕ್ಕ ಮಂಗಲಕ ಮಲ್ಪುಣು ಅನ್ನಂದು ಯಾರು ಮಂಗಲಕ ಮಲ್ಪುಣು ಮಾತಿನಲ್ಲಿ ಹೇಳಲಾರೇನು. ವಿಶ್ವ ಅವರು ಬಂದರು. ಹಾಯ್ ವಿಶ್ವ ಅವರೇ, ವೆಲ್ಕಮ್. ಕಾಫಿ ಆಯ್ತಾ ವಿಶ್ವ ಅವರೇ? ಮಾತಿನಲ್ಲಿ ಹೇಳಲಾರೇನು, ರೇಖೆಯಲ್ಲಿ ಗೀಚಲಾರೇನು, ಆದ್ರೂ ಹಾಡದೇನೆ ಉಳಿಯಲಾರೆನು, ಅಂತರೂಪಸಿ ನನ್ನ ಪ್ರೇಯಸಿ ಎಲ್ಲಿರುವಳೋ ನನ್ನ ಕಾಯಿಸಿ. ಅದಷ್ಟು ಬರುವುದಿಲ್ಲ ಮಾತ್ರ ನನಗೆ. ಶಲ್ಲಿಪ್ಪುನ ಗಮ್ಮತ್ತು ಪೋಡು, ಶಾಲೆ ಉಪ್ಪನಾಗ ಗಮ್ಮತ್ತು ಪೋಡು ಎಂಚಿನಿ ಕರ್ತನೆ ಅಪ್ಪುಜ್ ಮಾರ್ರೆ. ಈರ್ನತ್ತು ಮಂದರಕ್ಕನ ಲೈವ್ಡು ಅಂದಂದು ಮಂದರಕ್ಕನ ಲೈವ್ಡು ದಾನೆ ಶೋ ಅಪ್ಪುಜವು ಹೌದಾ ಎಂಚಾಪಿನಿ ಇರ ಕುಡಂಜ ಹಿಡಿತು ನೈಟ್ ಪೋಲೆ ಐಟ್ ಆಪಣ ತೊಲೆ. ಗುಡ್ ಮಾರ್ನಿಂಗ್ ಅಕ್ಕ, ನಮಸ್ಕಾರ, ಹೇಗಿದ್ದೀಯ ಅಕ್ಕ? ನಾನು ಚೆನ್ನಾಗಿದ್ದೇನೆ ವಿಶ್ವ ಅವರೇ, ಒಂದು ಲೈಕ್ ಕೊಡಿ ಆಯಿತಾ. ಈನ ನೋಟಿಫಿಕೇಶನ್ ಬೈಜಿ ಸಿಸ್ ಎನ್ನ ನೋಟಿಫಿಕೇಶನ್ ಬರ್ಪುಜ್ಜಿ ಎರೆಗ್ಲ ಬರ್ಪುಜ್ಜಿ ಯಾನ್ ಎನ್ನ ಟಿ ವಿ ಹಿಡಿದಿಪ್ಪೆ ಇಟ್ಟು ಓಪನ್ ಆಪುಜ್ಜಿ ಎನ್ನ ಲೈವ್ ಹೌದಾ ಎಂಚ ದುರ್ಗಾ ಸಿಸ್ ಮಂಗಲ ಕಮಲ್ಪುನಿ ಆಂಡ ಈ ಮಂಗೆನೆ ಅವನ್ಜಿ ಪಾಠ ಆತನು ಹೇಮಂತಗ ನನಗೆ ನೀನು ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಬಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೂ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ನೀ ಇರುಜು ಕೊನೆವರೆಗೂ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ಅದು ಬರುವುದಿಲ್ಲ ನಗು ನಗುತ್ತಿರುವ ಮನಸ್ಸಿನ ವರ ತಂದವನೇ ಏನು ಹೇಳು ನೀನು ಕೊಡುವೆ ಹೆಂಚಿನುಂಟವು ಅಷ್ಟು ರಾಗ ಬರುವುದಿಲ್ಲ ಅದು ಕಪ್ಪುಗು ಅಂಚ ಪಂಡ್ರೆ ಬಲ್ಲಿ ಏಮಂತ ಮಲ್ಲತೆ ಎಂಕುಲ್ ಪ್ರಕ್ಕನಕೊಳ್ಳೋದು ಅಂಚಪುರ ಪಂಡ್ರಲ್ಲಿ ಎಂಕ್ಲಿಗೆ ನಿಕ್ಕು ಮರಲು ಕೆರ್ಪೇ ಕಪ್ಪು ಸಿಸ್ ఏమది తెలిపును కూడా పంపిన మమ్మీని కూడా తెలిపుడు అంచ పండ్ರೆ బల్లి ఏమంత దానే ఏమంత అందు కప్పు అక్క మన అంచ ఎరేగల పండ్ರೆ బల్లి ಬೇಡವು ಎದೆಯ ತುನಿ ಮುಚ್ಚಿಡ ಈ ನಿನ್ನ ಎದೆಯ ತುಂಬು ಪ್ರೀತಿಯ ನೀ ಮುಚ್ಚಿಡಬೇಡ ಕಣೋ ನೀ ಮುನ್ನ ಇನ್ನು ತಾಳ ಬಾ ಹೇಳಿ ಬಿಡು ಎಲ್ಲವನು ಸದ್ದೆ ಇಲ್ಲದೆ ಅದು ಗೊತ್ತಿಲ್ಲವಾ
ಬಾರದೆ ಗೊತ್ತೇ ಆಗದೆ ಹುಟ್ಟಿ ಬಂದ ಪ್ರೀತಿ ಇದು. ಕಪ್ಪು ಅಕ್ಕ ದಾದ ತಿಂಡಿ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಅಕ್ಕ ಉಪ್ಪಿಟ್ಟುಗೆ ಎನ್ನ ನೋಟಿಫಿಕೇಶನ್ ಏರಿಗಳ ಪೋಪುಜಿ ಅಂಚದ ಲೈವ್ಗೆ ಜನ ಬರ್ಪುಜಿ ದಾಯೆ ನೋಟಿಫಿಕೇಶನ್ ಪೋಪುಜಿ ಅಂತ ಗೊತ್ತಾಪುಜಿ. ಎಪ್ಪಣ ಎನ್ನ ಚಾನಲ್ ಯಾನೇ ಲೈವ್ ದಿಂಡಲ ಬರ್ಪುಜಿ, ಟಿವಿ ದಿಂಡಲ ಬರ್ಪುಜಿ ವೈಫೈಡ್ ದಾದಂದು ಗೊತ್ತಾಪುಜಿ. ಥ್ಯಾಂಕ್ ಯು ವಿಶ್ವ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಒಳ್ಳೆ ಹಾಡು ಹಾಕ್ತಾ ಇದ್ದೀರಾ. ನಂದ ದೀಪ ಹುಟ್ಟಿದ ಮನೆಗೆ ಆರದ ದೀಪ ನೀ ಮೆಟ್ಟಿದ ಮನೆಗೆ ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರುವರೆಗೂ ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನಾರಕ್ಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಬೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹರಕೆಯೂ ಫಲಿಸಲಿ. ಶಾಂತ ಅಕ್ಕ ಓಲ್ಲೇರು ಕೆಲವೊಂದುಲ್ಲೇರು ಅದೇನ ರಾಗ ಆಡಲಿಕ್ಕೆ ಬರುವುದು ಹಾಗೆ ಚಂದ ಉಂಟು ಅದು ಪದ್ಯ. ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಇಲ್ಲಿ ಸೌಗಂಧ ಕಾಮಶಲೆ ಪರಿಮಳ ಎಲ್ಲ ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರು ಸಿರ ಬೀದಿಯಲ್ಲಿ ಅದು ಬರುವುದಿಲ್ಲವ ನಿನ್ನ ಚಂದನ ರಾಗಲು ಓ ನನ್ನ ಗೆಳತಿ ನೀನೇ ನನ್ನ ಪ್ರಾಣ ಒಡತಿ. ಈ ಕೆಲವು ಬರುವುದಿಲ್ಲವ ನನಗೆ ಈಗೀಗದು ಪದ್ಯ ಕೆಲವು ಹಿಂದಿನ ಮಾತ್ರ ಬರುದು. ಏನ ಗೋಪಾಲ ಬೈಜ್ಜ ಇನಿ ಬೈಜ್ಜಿ ದುರ್ಗಕ್ಕ ಇರೇನ ಊರಿಗೂ ಬರೋಡ ಇರೇ ಎನ್ನ ಊರು ಬರೋಡ ಪೂರ ಇರು ವರ್ಕ್ದ ಒಂದು ಪುರ ಮಿಷನ್ ಪೂರ ಪದ ಬರೋಡ ಅಪ್ಪುಂಡು ದಯಪಂಡ ಎಂಗಳ ವರ್ಕ್ ಬಸ್ತುಂಡು ಎನ್ನ ಊರು ಬರ್ಪುಡಾಣ ಒಂಜಿ ಅಂಗಡಿ ಪರೋಡವ ಎನ್ನ ಊರು ಬತ್ತದೀರು ಅವಾಗ ಮಾತ್ರ ಬಲೆ ಈ ದಿನ ಬರುಚ್ಚಿ. ಅಯ್ಯೋ ದೇವ ನೋಡದೇ ಇದ್ದರು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚ ದೂರನೇ ಆರಂಭ ಸೇರೋದೇ ಅಂತಿಮ ಅಲ್ಲಿವರೆಗೂ. ಇದು ಒಬ್ಬರು ಹೇಳುದು ಎಂತ ಗೊತ್ತಾ, ನೋಡದೇ ಇದ್ದರು ಒಂದು ಗಂಡು ಹೇಳುದು ಇನ್ನೊಂದು ಹೆಣ್ಣು ಹೇಳುದು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚರು ಅಂತ ಒಂದು ಅವನೇ ಹೇಳುದು ಒಂದು ಇವನೇ ಹೇಳುದು ಅದು ಪದ್ಯ. ಅದು ದಾದ ಬೇಲೆ ಉಂಡು ಇಲ್ಲಡು ಮಸ್ತ್ ಬೇಲೆ ಉಂಡು ಮಾರೆ ಹೆಂಚಿನ ಮುಂಜಿ ಬನ್ಪಿನ ಬೇಲೆ ಅಂಬರ ಚುಂಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಗಾಯನ ಇದು ಕವಿವಾಣಿಯೋ ಇದು ಋಷಿವಾಣಿಯೋ ಅನುರಾಗದ ಅನುಭವವೋ ಅಂಬರ ಚುಂಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಗಾಯನ ಸಾಂಗ್ ಪೊಚ್ಚಿ ಪನೊಂದುಲ್ಲೆರ್ ಎಂಕ್ ಆಪುನ ದಾದ ಬೇಲೆ ಉಂಡು ಕೇನಿ ಇರೆಗ್ ಆಪುನ ಅವೇ ವೈರಿಂಗ್ ದ ಬೇಲೆ ಇತ್ತುಂಡು ಆಂಡ ಇತ್ತೆ ಬಿಡ್ಚಿ ಮರಿಯೆಲ್ಲ ಕರಿಯಲ್ ಪಕ್ಕ ಮನ್ಪೆ. ಥ್ಯಾಂಕ್ ಯು ಯಾರಪ್ಪ ವಿಶ್ವ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಂದದ ಹಾಡು ಹಾಕಿದ್ದೀರಲ್ಲ, ಥ್ಯಾಂಕ್ ಯು. ಆದರೆ ನನಗೆ ಕೆಲವೊಂದು ರಾಗ ಬರುವುದಿಲ್ಲ ಮರ, ಇವತ್ತು ಸ್ವಲ್ಪ ಗಂಟಲು ನೋವು ಉಂಟು, ಹಾಗೆ ಆಡಲಿಕ್ಕೆ ಕೂಡ ಬರುವುದಿಲ್ಲ, ಅಷ್ಟು ರಾಗ ಕೂಡ ಬರುವುದಿಲ್ಲ.
ఇంకా అప్పుడు ಬೇಲೆ ఉండా ಬೇಲೆ ಮಸ್ತ್ ಉಂಡು ಇತ್ತೆ ಕಾಸು ಯಾರಿಗೆ ಯಾರೋ ಬಲ್ಲವರಾರೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆಯುವನು ಏತು ಕಾಸ್ತಾ ಕಾಸಿತ್ತೆ ಜೈಕ್ ಬಣ್ಣತೆ ಹಿಂದೆ ಬಿದ್ದು ನಾವು ಡೈಲಿ ಉಪವಾಸ ಬೀರ್ ಬ್ರ್ಯಾಂಡಿ ಅಂತ ಕುಡಿದು ಮಾಡಬೇಕು ಉಪವಾಸ ಬಾರಿ ಬಾಗಿಲ ತೆಗೆಸಿ ಕುಡಿಯೋದು ಅಭ್ಯಾಸ ಕೈ ಕೊಟ್ಟಳು ತಳ್ಳಿ ಬಿಟ್ಟಳು ನಾ ನಂಬಿದವಳು ಎದೆಗೆ ಒತ್ತಳು ಅದು ಇಲ್ಲವ ಬರುವುದಿಲ್ಲ ಅದು ಪದ್ಯ ಬರುವುದೇ ಇಲ್ಲ ನನಗೆ ಎಲ್ಲ ಹಳತ್ತು ಓಲ್ಡ್ ಸಾಂಗ್ ರಾಜ್ಕುಮಾರ್ ಸಾಂಗ್ ಎಲ್ಲ ಬರ್ತದೆ ಈಗದು ಹೊಸತ್ತು ಬರುವುದಿಲ್ವಾ ಅಲ್ಲ ನಾನು ಕಲೀಲಿಕ್ಕೆ ಕೂಡ ಹೋಗಲಿಲ್ಲ ಕಪ್ಪು ಅಕ್ಕಗ ಕೋಪ ಅಂಡ ಬಕ್ಕ ಈ ರಂಚ ಪಣ್ಣಗೆ ಎರೆಗಳ ಕೋಪ ಪೂಜೆ ಮಾರ್ರೆ ಈ ರಂಚ ಪಂಡ್ರೆ ಬಲ್ಲಿ ಏಮಂತ್ ಏಪಲ್ ಅಂಚ ಪನೋಚಿ ನಾನ ತವರಿನ ಬಾಗಿನ ತವರಿಗೆ ಸರಿ ಥ್ಯಾಂಕ್ ಯು ಈಶ್ವರಿ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಕಪ್ಪು ಅಕ್ಕಗ ಕೋಪ ಅಂಡ್ ಕಪ್ಪು ಅಕ್ಕ ಇಜ್ಜಿರು ಕಪ್ಪು ಅಕ್ಕ ಕೈಬೇನೆ ಕಪ್ಪು ಸಿಸ್ ಕೈಬೇನೆ ಸ್ಟಾರ್ಟ್ ಆತನ ಗೆರಿ ಅಂಚಾರ್ ಹೆಚ್ಚ ಮೆಸೇಜ್ ಮಲ್ಪುಜೇರು ಅವೇ అయితే ನನ್ನ ಎರಡಕ್ಕೆ ಏನು వచ్చి ಮೆಸೇಜ್ ದಾಲ ಪಾಪರಿಗೆ ಎಲ್ಲ ಪಾತ್ರೆ ಕೂಡ ಮೆಸೇಜ್ ಮಲ್ಪಡು ಅಪ್ಪಳರಿ ಅವ್ರು ಉಳ್ಳೀರು ಆಂಡ್ ದೀಪೇರು ಅಣರೆ ಕೈ ಬೇನೆಗೆ ಅವು ಕೈ ಬೇನೆ ಸ್ಟಾರ್ಟ್ ಅನ್ನ ಅಂಚೇನೆ ದಾದ ಅಂಡ್ ಕೈ ಬೇನೆ ಸ್ಟಾರ್ಟ್ ಆತನ ಒಯ್ಪು ಕೈ అంచనే ఈట మాతికల ఇమేజెస్ ఉండతే మంచి పూరకల పాడువారు ఏంచిన ఇరే ಗೊತ್ತುಚಿ ಬಂದು ಪೊಕ್ಕಡೆ ಕೊಡು ಹೇಮಂತ್ ದಾದ ತಿಂಡಿ ಅಂದ್ ಹೇಮಂತ್ ತಿಂಡಿ ದಾದ ಬಂತೀನಿ ಜಿಂಕಿನಿ ಶಾಂತಸಿ ಸಂದ ತುಲೆ ಹೇಮಂತ್ ಮಾತ ಗೊತ್ತು ನಮ್ಮ ಪೊಕ್ಕಡೆಯನ್ನು ಹೇಮಂತ್ ದಾಲ ಗೊತ್ತು ಜವ ಪಾಪದ ಬಾಲೆ ಅಂದೇನು ಬಾಲೆತ್ತವ ಬೋಲೆ ಆತದ ಅತಿ ಶಾಂತಸಿ ಅವು ಬಾಲೆ ಬದ್ ಗೋಲೆ ಆತದ ಹುಷಾರುಲ್ಲ ಏಮಂತ ಸುಳ್ಳು ಪನ್ಪುನು ಅಂದಿ ಸುಳ್ಳು ಪನ್ಪುನು ಏಮಂತ ಪೂರ ಗೊತ್ತುಂಟು ನಮಕ್ಕೆ ಗೊತ್ತು ಜಿದಾಲ ದುರ್ಗ ಸಿಸು ಏಮಂತರ ಭಯಂಕರವಾದ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸು ತವರಿನ ಕೇಸರಿ ಏರ್ಲ ಇಜ್ಜಿರ ಅಂದಿ ಏನೆಲ್ಲ ವಿಂಚಿನ ಏರ್ಲ ಇಜ್ಜಿರು ಯಾನ್ ಬಗ್ಗೆ ಏನೆಲ್ಲ ಪೂಪು ಜುವನಿ ವಿಷಯ ಸಪೋರ್ಟ್ ಮಂತೊಂದಿತ್ತೇರಿ ಯಾನ್ಲ ಪೋಂದಿತ್ತೆ ಗೀತಾ ಸಿಸ್ಗೆ ನೆಕ್ ಎಂಕಿದೆ ಪೋಯರ ತಿಕ್ಕುನೆ ಇಜ್ಜಿನ 6-20 ನಿಮಿಷ ಸಪೋರ್ಟ್ ಕೊರ್ಪೇರಿ ಹಿಂಗೆ ನಮ್ಮ ಸಪೋರ್ಟ್ ಕೊಂಡಾಕಲು ಕೊರ್ಪೇರಿ ಸಪೋರ್ಟು ಅಣ್ಣ ಹೆಂಗಿತ್ತೈತೆ ಈ ಒಂಜು ವಾರದಿಂಚ ಹಿಂಗೆ ಪೋಯರ್ನಿದ ಆದನ ಮನಸ್ಸು ಇಜ್ಜಿದ ಅದನ್ನೇ ಗೊತ್ತುಜ್ಜಿ ಮಾರಿ ಪೋಪೈತೆ ನಾನು ನೆಕ್ಸ್ಟ್ ಅಂತ ಒಂಜಿ ಬರ್ಪಿನ ವಾರದಿಂಚ ಪೋಪೆ ಮಾತೆಗ್ಲು ಸಪೋರ್ಟ್ ಮಲ್ಪೆ ಅಪ್ಪಗ ಅಂತ ಜನ ಆಪೇರು ಮಂದಾರಕ್ಕ ದಾದ ವರ್ಕ್ ಮಲ್ಪು ಆರ್ಲ ತೋಟೋಡಿ ವರ್ಕ್ ಮಲ್ಪುನು ಹೇಮಂತ್ ಮಂದಾರಕ್ಕಲ ತೋಟೋಡಿ ವರ್ಕ್ ಮಲ್ಪುನು ಅತ್ತಿ ಮರ್ದು ಮಲ್ಪೆರೆ ಪೋಯರೆ ಉಂಡು ಪನ್ನ ಹೇಮಂತ್ ಏತು ಗಂಟೆ ಮರ್ದು ಮಲ್ಪೆರೆ ಪೋಯರೆ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಹೇಮಂತ್ ಅವು ಜಾಸ್ತಿ ಜನ ಬರ್ಲಿದಲ್ಲ ಮದ್ದುಂಡ ದಾದ ಮರ್ದು ಅಂತ ಹೇಳ್ತದಲ್ಲೇ ಮಂದಾರಕ್ಕ ಒಂಜಿ ಅಂಗಡಿಡು ಮನ್ಪುಂಡು ಮಂದಾರಕ್ಕ ತೋಟಡು ಬೇಲೆ ಆಗ್ಯಾರ ತೋಟ ಬೇಲೆ ಶಾಂತ ತಿರ್ತೊಂದುಲ್ಲೆ ನಂದು ಹೇಮಂತ್ ಅವು ನಮ್ಮ ಲೈವ್ಗೆ ಜನ ಬರ್ಪಲಕದಲ್ಲ ಮರ್ದುಂಡ ಮನ್ಪುಡು ಜನ ಈ ಮರ್ದು ರಾಯ್ ಜೇವಂತನ ಅತಿ ಎಂಜಿನ ಮಲ್ಪುನಿ ಮರ್ದು ಮಲ್ಪುಣಿ ತೋಟಕ್ಕೆ ಬಂಡ வா மருந்து மால் புனீர் டாக்டர் ஆயிரு ஹேமந்த் பூரா ஆல்ரவுண்டர் டாக்டர் இன்ஜினியர் பூரா அது மேஸ்திரி வேலையில் போப்பாரு ஹேமந்த் இரு
leton tu balik mantu jalan leton balik jalan mul jiro tu mul jiro tu bonundeng mardu budupunu mardu budupunu baka ekad padale mardu malperadu badare aw popune ijji mandara sis batteru mandara sis itte ravuliren kenu poyini enna akka bajjeran ಕಾರು ಬೇನೆ ಹಾಕೊಂಡು ಅಂದ ಮರ್ದುಬುಣ್ಣ ಕಾರು ಬೇನೆ ಹಾಪುಣ ಕಾರಿಗೆ ಒಂಜಿ ತೊಟ್ಟೆ ಕಟ್ಟೊಲ್ನೆ ಪ್ಲಾಸ್ಟಿಕ್ ಕಟ್ಟೊಲ್ನೆ ಎತ್ತು ಕಾರಿಗೆ ಇಜ್ಜಿನ ಕವರ್ ದಾಲ ಇಜ್ಜ ಕಾರು ಕಟ್ನ ಮಂದರ ಸಿಸ್ ಆಯ್ ಮಂದರ ಸಿಸ್ ರಾಹುಲ್ ಕೇಂದು ಪೋಯ್ರೆ ನಕ್ಕ ಬೈಜ್ಜೇರ ಅಂದ ಅರ್ನ ಈರ್ನ ಲೈವ್ ಉಡಿಂದ ಆರ್ನ ಮೆಸೇಜ್ ಶೋ ಅಪ್ಪುಜ್ಜಿಗೆ ಮಂದರ ಸಿಸ್ ಹೌದಾನೆ ಮರ್ದತ್ತು ಶಾಂತಿ ಸಿಸ್ ಹೇಳ್ತದಲ್ಲೇರು ಹಾಯ್ ಮಂದಾರ ಸಿಸ್ ಮನದಲ್ಲೇರು ದಾದಿ ತಿಂಡಿ ಮಂದಾರ ಸಿಸ್ ಬಸಟುಲ್ಲೇರ ಆನ್ ಮಂದಾರ ಸಿಸ್ ತಮರಿನ ಬಾಗಿನ ತಮರಿಗೂ ಸರಿ ದಾದಿ ತಿಂಡಿ ಮಂದಾರ ಸಿಸ್ ಕೇನೊಂದುಲ್ಲೇರು ಆರ್ ಬಸಟು ಪೊಡಿಯೇ ಮಂದಾರ ಅಕ್ಕ ದುರ್ಗ ಪೋಪುನು ಮಂದಾರ ಅಕ್ಕ ದುರ್ಗ ಪೋಪುನು ಒಡೆ ದುರ್ಗ ಪೋಪುನು ದುರ್ಗ ಪೋಪುಜಿ ದುರ್ಗ ಮೂಲೆಪುನು ಬಸ್ಸುಟುಲ್ಲೆ ಬಸ್ಸುಟುಲ್ಲೆ ರವ್ವೆ ಆರ್ ಬೇಲೆ ಪೋಂದುಲ್ಲೇರು ಬಸ್ಸುಟು ಶಾದ ಸಿಸ್ತೆಲ್ಪೇರ್ ಅಂದಿ ಮಂದಾರ ಅಕ್ಕ ದುರ್ಗ ಅಕ್ಕ ಪೋಪುನು ಬೊಕ ಒಡೆ ಪೋಪುನು ಯಾನ್ ಮೂಲೆಪುನು ಮಂದಾರ ಸಿಸ್ಸಾಡಲ ಬಸ್ಸುಟು ಪೋಂದುಲ್ಲೆ ఈ పోపు నెటాయిచ్చి ఏమంతున్నా శాంతి శిశువానదు లేరు ನಾನ ಏಪ ಬೇಲೆ ಮನ್ಪುನು ಪತ್ತು ಆಂಡ್ ಅವ್ವಿ ಅಲ್ಲಿ ನನ್ನ ಬೇಲೆ ಇಜ್ಜಿಗೆ ಎಕ್ಕಡಿಜ್ಜೆ ಮನ್ಪುನು ಪೋಯರಂಡು ಪತ್ತಾತಿಜ್ಜಿಗೆ ಒರಂಬ ಇರುವಾಯಿನಿ ಏಮಂತ ಕೋಡೆದಾನೆ ಬೈಜೇರು ಎನ್ನ ಲೈವ್ಗು ಕೋಡೆ ಏಮಂತ ಇತ್ತಿದ್ದೀರ ಅಂದಿ ಕೋಡೆ ಬೈಗೆ ಎನ್ನ ಲೈವ್ ಇತ್ತಿದ್ದೀರು ಪ್ರೀತಿ ಸಿಸ್ಟರ್ ಲೈವ್ ಇಡ್ತಾರೆ ಏಮಂತ ಆಯ್ತಿರ್ತೀರಿ ಈ ಪ್ರೀತಿ ಸಿಸ್ಟರ್ ಲೈವ್ ಇಡ್ತಾರದೆ ಬೈಯಡೆ ಏಮಂತ ಬೈದಿತ್ತಾರೆ ಪ್ರೀತಿ ಅಕ್ಕ ಒಟ್ಟಿಗಿತ್ತ ಅವ್ವಿ ಪಾರಿವಾಳ ಅವರು ಬಂದರು ಹಾಯ್ ಪಾರಿವಾಳ ವೆಲ್ಕಮ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಪಾರಿವಾಳ ಥ್ಯಾಂಕ್ ಯು ಎಷ್ಟು ಲೈಕ್ ಕಾಣ್ತಾ ಇದೆ ಪಾರಿವಾಳ ನಿಮಗೆ ಕೋಡೆ ಯಾನು ಪ್ರೀತಿಸಿನ ಲೈವ್ಡು ಮುಗಿಂಡು ಬನ್ನಾಗ ಮಂದಾರ ಸಿಸ್ನ ಲೈವ್ ಎಂಡ್ ಆತುಂಡು ಯಾನೊಂದು ಪ್ರೀತಿಸಿನ ಲೈವ್ ಪೋಯೆ ಪಕ್ಕ ಮಂದಾರ ಸಿಸ್ನ ಲೈವ್ ಬತ್ತೆ ಮಂದಾರ ಸಿಸ್ ಬೇಗ ಕೋಡೆ ಬೇಗ ಎಂಡ್ ಮಲ್ದೆ ಲೈವ್ ಅಯ್ಯೋ ಆರಿಗೆ ಲೈಕ್ ಆಯ್ಬಿಟ್ಟಿಗೆ ಯಾರು ಬಂದು ಮಲ್ದೇರು ಅತ್ತೆ ಮಂದಾರ ಸಿಸ್ ಬೇಗ ಮಂದು ಮಲ್ದಿರಾರು ಯಾನ್ಲ ಮಂದಾರ ಅಕ್ಕ ಇಜ್ಜಾಂಡು ಪನೊಂದುಲ್ಲೇರು ಎಂಕ ತಿಕ್ಕುದು ಅಂತೆ ತಿಕ್ಕುದು ಎಂಕ ಲೈವರ್ ಪ್ರೀತಿಯೇ ನನ್ನುಸಿರು ಪ್ರೀತಿಯೇ ನನ್ನುಸಿರು ಚಿನ್ನ ಬೆಳ್ಳಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ ಕೋಟಿ ಪಲ್ಲವಿ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಇದು ಏರು ಉಳ್ಳೇರು ಒಟ್ಟಿಗೆ ಏರ್ಲಿಜ್ಜೇರು ದುರ್ಗ ಸಿಸ್ ಅವು ಫಿಲ್ಮುಡೆನ್ನ ಮಾಮ ಇತ್ತಿನಾವೇ ಅಂದೆ ಮಾಮ ಇತ್ತೀರ ಅವು ಫಿಲ್ಮುಡು ಬಂಗಾರ ಪಟ್ಲೇರುಡು ಅಂದೆ ಅಮ್ಮನ ಮೆಜ್ಜೆನಾ